ಹಾಸನದಲ್ಲಿರುವ ಜನಪ್ರಿಯ ಆಸ್ಪತ್ರೆಯ ಸಹ ಸಂಸ್ಥೆ ಮಂಗಳೂರಿನ ಪಡಿಲ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಸ್ಪೀಕರ್ ಯುಟಿ ಖಾದರ್ ಅವರು ನೂತನ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಕರ್ನಾಟಕ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು ಬರ್ತ್ ಅಂಡ್ ಬ್ಲೂಮ್ ವಿಭಾಗವನ್ನು ಉದ್ಘಾಟಿಸಿದರು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಸಭಾ ಕಾರ್ಯಕ್ರಮ ನಡೆದಿದ್ದು, ಈ ವೇಳೆ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು, ಇದೊಂದು ಸಂತೋಷ ಸಂಭ್ರಮದ ಕ್ಷಣವಾಗಿದೆ. ಡಾಕ್ಟರ್ ಅಬ್ದುಲ್ ಬಶೀರ್ ಅವರ ವ್ಯಕ್ತಿತ್ವ ಬಹಳಷ್ಟು ಉತ್ತಮವಾಗಿದೆ. ಅವರ ಈ ಆಸ್ಪತ್ರೆಯಲ್ಲಿ ಎಲ್ಲಾ ವರ್ಗದ ಜನರಿಗೆ ಕೈಗೆಟಕುವ ರೀತಿಯಲ್ಲಿ ಚಿಕಿತ್ಸೆ ದೊರೆಯಲಿ. ಎಲ್ಲಾ ವರ್ಗದ ಜನರ ಸಹಕಾರದಿಂದ ಇವರು ಈ ಹಂತಕ್ಕೆ ತಲುಪಲು ಕಾರಣವಾಗಿದೆ. ಯುವ ಜನತೆಗೆ ಇವರ ವ್ಯಕ್ತಿತ್ವ ಒಂದು ಸಂದೇಶವಾಗಿದೆ. ಬಹಳಷ್ಟು ಶ್ರಮಪಟ್ಟು ತನ್ನೂರಿನ ಜನರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗಲೆಂದು ಇಲ್ಲೊಂದು ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳಿದರು. ಒಂದು ಆಸ್ಪತ್ರೆ ಪ್ರಾರಂಭ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ಆ ಎಲ್ಲ ಶ್ರಮವನ್ನು ಯಾರು ವಹಿಸಿಕೊಂಡು ಅತ್ಯುತ್ತಮವಾದ ಒಂದು ಆಸ್ಪತ್ರೆಯನ್ನು ಈ ಒಂದು ಪ್ರದೇಶದಲ್ಲಿ ಯಾರು ನಿರ್ಮಾಣ ಮಾಡಿದ್ದಾರೆ? ಬಶೀರ್ ಮತ್ತು ಅವ್ರ ಕುಟುಂಬ ತಂಡದವರು ನಿರ್ಮಾಣ ಮಾಡಿದ್ದಾರೆ. ಅದರ ಲಾಭ ಅವರಿಗೆ ಮಾತ್ರ ಅಲ್ಲ, ಇಡೀ ಊರವ್ರಿಗೆ ಇವತ್ತು ಲಾಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂಚೆ 10 ಲಕ್ಷ ಇದ್ದರೆ ಈಗ ನಿಮ್ಮ ಲ್ಯಾಂಡ್ 15 ಲಕ್ಷ ಆಗುವಂಥ ಪರಿಸ್ಥಿತಿ ಆಯಿತು. ಪರೋಕ್ಷವಾಗಿ ಈ ಊರವರಿಗೆ ಅದೆಲ್ಲ ಲಾಭ ಸಿಕ್ಕುವಂಥ ಅವಕಾಶ ಇವತ್ತು ಆಗ್ತದೆ. ಅದು ಈ ಊರವರ ಜವಾಬ್ದಾರಿ ಏನು? ಇಂತೆಲ್ಲ ಸಂಘ ಸಂಸ್ಥೆಗಳು ಯಾರೇ ಮಾಡಲಿ, ಮುಂದೆ ಬಂದಾಗ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಅಭಿವೃದ್ಧಿ ಪಡಲಿಕ್ಕೆ ಸಂಪೂರ್ಣ ಸಹಕಾರ ಊರವರು ಕೂಡ ಕೊಡೋದು ಅತ್ಯುತ್ತಮ ದೊಡ್ಡ ಮಟ್ಟದ ಊರಿನವರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆಸ್ಪತ್ರೆ ಪ್ರಾರಂಭ ಸಂದರ್ಭದಲ್ಲಿ ನಾನು ಬಹುಶಃ ಆಸ್ಪತ್ರೆ ಹೇಗಿರಬೇಕಂತ ನಾನು ಹೇಳಬೇಕಂತ ಎಲ್ಲ ವೈದ್ಯರಿಂದ ನಾವು ಕಲಿಬೇಕು. ನಾವು ಹೇಗೆ ಬಹುಶಃ ಇಲ್ಲಿ ಆಸ್ಪತ್ರೆಗೆ ನಿಭಾಯಿಸಬೇಕಂತೇಳಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಅತ್ಯುತ್ತಮವಾದ ಬರೀ ವೈದ್ಯಕೀಯರು ಮಾತಲ್ಲ, ವ್ಯಕ್ತಿತ್ವ ಕೂಡ ಭಾಳಷ್ಟು ಪ್ರೀತಿಯಿಂದ ಮಾತಾಡೋದು, ಭಾಳ ಸೌಮ್ಯತೆಯಿಂದ ಮಾತಾಡೋದು, ಭಾಳಷ್ಟು ಆತ್ಮೀಯತೆಯಿಂದ ಇರೋದು, ಪ್ರಾಮಾಣಿಕ ಮತ್ತು ನಿಯತ್ತಿಗೆ ಅದರದ್ದು ಶ್ರದ್ಧಾ ಭಕ್ತಿಯಿಂದ ಬಹುಶಃ ಎಲ್ಲವರ CO ಇರಲಿ, ಎಲ್ಲ ಡಾಕ್ಟರ್ಗಳಿರಲಿ, ಎಲ್ಲರೂ ಕೂಡ ಇವತ್ತು ಭಾಳ ಅತ್ಯುತ್ತಮವಾದ ಕಾರಣ ಜೊತೆಯಲ್ಲಿ ಇದು ಅತ್ಯಂತ ಪ್ರೀತಿಯ ಸರ್ವರಿಗೂ ಕೂಡ ವಿಶ್ವಾಸವುಳ್ಳಂತಹ ಮತ್ತು ಸರ್ವರಿಗೂ ಕೂಡ ಆಕರ್ಷಿಸುವಂಥ ಒಂದು ಕೇಂದ್ರ ಖಂಡಿತವಾಗಿ ಆಗ್ತದೆ ಅಂತ ಮುಂದಿನ ನಾನು ಇಚ್ಛಿಸಿಕೊಂಡು ಬಹುಶಃ ಇವತ್ತು ಬಶೀರ್ ಅಕ್ಕನವ್ರು ಬಹುಶಃ ಇವತ್ತು ಆಸ್ಪತ್ರೆ ಮಾತ್ರ ಅಲ್ಲ, ಸ್ಕೂಲ್ ಇದೆ, ಬೇರೆ ಬೇರೆ ವ್ಯವಸ್ಥೆ ಇದೆ. ನಾನು ನಿಮಗೆ ಶುಭ ಸಲ್ಲಿಸುವಂಥದ್ದು ಎಲ್ಲ ಇದೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಮೆಡಿಕಲ್ ಕಾಲೇಜ್ ಮತ್ತು ದೊಡ್ಡ ಯೂನಿವರ್ಸಿಟಿ ನಿಮ್ಮಿಂದ ಪ್ರಾರಂಭ ಆಗಲಿ, ಬಹುಶಃ ಎಲ್ಲರಿಗೂ ಪ್ರಯೋಜನ ಸಿಕ್ಕಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಳಿಕ ಮಾತನಾಡಿದ ಸಚಿವ ಡಾ ಶರಣ ಪ್ರಕಾಶ ರುದ್ರಪ್ಪ ಪಾಟೀಲ್ ಅವರು, ಸೇವೆ ನೀಡುವ ನಿಟ್ಟಿನಲ್ಲಿ ಪ್ರಾರಂಭಿಸಲಾದ ಆಸ್ಪತ್ರೆ ಅತ್ಯಂತ ಯಶಸ್ವಿ ಕಾಣುತ್ತಿದೆ. ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್. ಇದು ಡಾಕ್ಟರ್ ಅಬ್ದುಲ್ ಬಶೀರ್ ಅವರ ಪಾಲಿಸಿ. ಗುಣಮಟ್ಟದ ಸೇವೆ ನೀಡುವ ಕೆಲಸ ಸಂಸ್ಥೆಯಿಂದ ಆಗಲಿದೆ ಎನ್ನುವ ಭರವಸೆ ನನಗಿದೆ ಎಂದರು. ಇಲ್ಲಿ ಅನೇಕ ಮೆಡಿಕಲ್ ಕಾಲೇಜುಗಳಿದ್ರೂ ಕೂಡ ಇಲ್ಲಿ ಮತ್ತೊಂದು ಆಸ್ಪತ್ರೆಯನ್ನು ತೆಗಿತಕ್ಕಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವ್ರಿಗೆ ಉದ್ದೇಶ ಇದರಲ್ಲಿ ಬಹುಶಃ ಹಣ ಮಾಡಬೇಕು ಅಂತಿಲ್ಲ, ಇಲ್ಲಿ ನಾವು ಸರ್ವಿಸ್ ಕೊಡಬೇಕು, ಮಂಗಳೂರಲ್ಲಿ ನಮ್ಮ ಊರು ಅಂಥೇಳಿ ಭಾಳ ಆತ್ಮೀಯತೆಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಈಗಾಗಲೇ ಅವರು ಹಾಸನದಲ್ಲಿ ಇವತ್ತು ಜನಪ್ರಿಯ ಆಸ್ಪತ್ರೆ ಅಲ್ಲಿ ನಡೆಸ್ತಾ ಇದ್ದಾರೆ, ಒಳ್ಳೆಯ ರೀತಿಯಿಂದ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿಯೂ ಕೂಡ ಅವರಿಗಾಗಲೇ ಹೇಳಿದ್ರು, ಅಲ್ಲಿ ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜಸ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇವತ್ತು ನನಗೆ ಭಾಳ ಸಂತೋಷ ಏನಂತಂದರೆ ಅವರೊಂದು ಕಾನ್ಸೆಪ್ಟ್ ಹೇಳಿದರು, ಏನಂದರೆ ಟ್ರೀಟ್ಮೆಂಟ್ ಫಸ್ಟ್ ಆ್ಯಂಡ್ ಪೇಮೆಂಟ್ ನೆಕ್ಸ್ಟ್. ಅದು ಭಾಳ ಮುಖ್ಯ. ಆಸ್ಪತ್ರೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ರೋಗಿಗೆ ನಾವು ಮೊದಲು ಚಿಕಿತ್ಸೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅವ್ರಿಗೆ ನಾವು ಹಣ ಕೇಳೋದು ಅದು ಆಮೇಲೆ. ಅವರು ಖಂಡಿತವಾಗಿ ಇವತ್ತು ನೀವು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೊಟ್ಟರೆ ಯಾರೂ ಹಣ ಕೊಡದೇನೆ ಹೋಗೋದಿಲ್ಲ. ಆದರೆ ಬಂದವರಿಗೆ ಮತ್ತು ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಕಾಳಜಿಯಿಂದ, ಸಹಾನುಭೂತಿಯಿಂದ ಅವರಿಗೆ ಟ್ರೀಟ್ಮೆಂಟ್ ಚಿಕಿತ್ಸೆ, ಗುಣಮಟ್ಟದ ಚಿಕಿತ್ಸೆ ಕೊಡೋದು ಭಾಳ ಮುಖ್ಯ ಆಗಿರ್ತದೆ. ಅದು ಒಂದು ಸರ್ವಿಸ್ಸು. ಹಾಗಾಗಿ ಆ ಒಂದು ಸರ್ವಿಸ್ ಮೋಟೋಯಿಂದ ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ಮಾಜಿ ಸಚಿವರಾದ ರಮನಾಥ ರೈ ಅವರು ಮಾತನಾಡಿ, ಡಾಕ್ಟರ್ ಅಬ್ದುಲ್ ಬಶೀರ್ ಓರ್ವ ಸಾಮಾಜಿಕ ಕಳಕಳಿಯ ವೈದ್ಯರಾಗಿದ್ದಾರೆ. ಬಹಳ ಅಪೇಕ್ಷೆಯನ್ನ ಇಟ್ಟುಕೊಂಡು ಆರಂಭಿಸಿದ ಸಂಸ್ಥೆ ಇದಾಗಿದೆ. ಸಂಸ್ಥೆಯಲ್ಲಿ ಟ್ರೋಮೋ ಸೆಂಟರ್ ಪ್ರಾರಂಭಿಸಬೇಕು. ಪೈಪೋಟಿ ಇದ್ದಲ್ಲಿ ಯಶಸ್ಸು ಸಾಧ್ಯ. ಬಡವರಿಗೆ ಸಹಕಾರ ನೀಡುವ ನಿಮ್ಮ ಗುಣ ಅಭಿನಂದನೀಯ ಎಂದರು. ಇವತ್ತು ಬಹಳ ಆಶೋತ್ತರವನ್ನು ಅಪೇಕ್ಷೆಯನ್ನು ಇಟ್ಕೊಂಡು ರಾಷ್ಟ್ರೀಯ ಹೆದ್ದಾರಿಯ ಈ ಭಾಗದಲ್ಲಿ ಜನಪ್ರಿಯ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ದೊಡ್ಡ, ನಾನು ತಮ್ಮಲ್ಲಿ ಬಶೀರ್ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು, ಇದೊಂದು ದೊಡ್ಡ ಟ್ರಾಮಾ ಸೆಂಟರ್ ಆಗಿ ನೀವು ಕನ್ವರ್ಟ್ ಮಾಡಬೇಕು. ಟ್ರಾಮಾ ಸೆಂಟರ್ ಆಗಿ ಕನ್ವರ್ಟ್ ಮಾಡಬೇಕು. ಇದು ಭಾಳಷ್ಟು ರಾಷ್ಟ್ರೀಯ ಹೆದ್ದಾರಿ, ಭಾಳ ಅಪಘಾತ ಆಗ್ತಕ್ಕಂಥ ಒಂದು ಜಾಗದಲ್ಲಿ ನೀವು ಆಸ್ಪತ್ರೆ ಮಾಡಿದ್ದೀರಿ. ಅದಕ್ಕೆ ಒಂದು ಅತ್ಯುತ್ತಮವಾದ ಟ್ರಾಮಾ ಸೆಂಟರ್ ಎಲ್ಲಿದೆ ಅಂತ ಹೇಳಿದರೆ ಅದು ಜನಪ್ರಿಯ ಆಸ್ಪತ್ರೆ ಅಂತ ಹೇಳ್ತಕ್ಕಂಥ ಹೆಸರನ್ನು ಪಡೆಯಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ
ಪೈಪೋಟಿ ಇರ್ತದೆ. ಬಹುಶಃ ಪೈಪೋಟಿ ಆಸ್ಪತ್ರೆ ಈಗ ಎಲ್ಲವೂ ಕೂಡ ಒಂದು ವ್ಯವಸ್ಥೆಯಲ್ಲಿ ಆಸ್ಪತ್ರೆ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲೂ ಕೂಡ ಅದಕ್ಕೆ ಒಂದು ಪೈಪೋಟಿ ಇದೇ ಇರ್ತದೆ. ಆದರೆ ನಾವು ಹೆಲ್ತಿ ಒಂದು ಪೈಪೋಟಿಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ. ಮಾಜಿ ಕೇಂದ್ರ ಸಚಿವರಾದ ಸಿಎಂ ಇಬ್ರಾಹಿಂ ಅವರು ಮಾತನಾಡಿ, ಬಹಳಷ್ಟು ಕ್ಲಿಷ್ಟಕರ ಆಪರೇಷನ್ ಮಾಡಿದ ಕೀರ್ತಿ ಅಬ್ದುಲ್ ಬಶೀರ್ ಅವರಿಗೆ ಸಲ್ಲಬೇಕು. ಬಶೀರ್ ಅವರ ಸೇವೆ ಅನನ್ಯವಾದದ್ದು, ಮಾನವೀಯ ಧರ್ಮ ಇರುವ ವ್ಯಕ್ತಿ ಇವರು. ಹಾಸನದಲ್ಲಿ ಇವರ ಜನಪ್ರಿಯತೆ ಬಹಳಷ್ಟಿದೆ. ಇವರಿಂದಾಗಿ ಹಲವು ಬಡ ರೋಗಿಗಳು ಗುಣಮಟ್ಟದ ಚಿಕಿತ್ಸೆ ಪಡೆದು ತೆರಳಿರುವ ನಿದರ್ಶನಗಳು ಬಹಳಷ್ಟಿದೆ. ಇಲ್ಲಿಯ ಬಡವರ ಪಾಲಿಗೆ ಇದು ಸಹಕಾರಿಯಾಗಲಿದೆ ಎಂದರು. ಇವತ್ತು ಬಶೀರ್ ಅವರ ಸಾಧನೆ, ಅವರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯದ ಫಲ. ಅವರೊಂದು ಸ್ವಾಗತ ಭಾಷಣದಲ್ಲಿ ಬಶೀರ್ ಅವರು ಹೇಳಿದ್ರು, ನನ್ನ ತಂದೆ ತಾಯಂದ್ರನ್ನ ನಾನು ನೆನೆಸ್ಕೋತೇನೆ ಅಂತ, ಮತ್ತು ತನ್ನ ಕುಟುಂಬ ವರ್ಗ ಸಹೋದರರನ್ನ ನೆನೆಸ್ಕೋತೇನೆ ಅಂತ. ಹೀಗೆ ನೆನೆಸ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಿ ಹಾಸನದಂಥ ಜಾಗದಲ್ಲಿ ಪಾಸ್ ಆಗಬೇಕು ಅಂದ್ರೆ ಭಾರಿ ಕಷ್ಟ. ಯಾಕಂದ್ರೆ ಹಾಸನ ಎಷ್ಟು ದೊಡ್ಡ ಜಾಗ ಅಂದ್ರೆ ಇಂಡಿಯಾದಲ್ಲಿ ಎಷ್ಟು ಪೊಲಿಟಿಕಲ್ ಪಾರ್ಟಿ ಇದಾವೋ ಎಲ್ಲ ಪಾರ್ಟಿ ಹಾಸನದಲ್ಲಿ ಇದಾವೆ. ಆಮೇಲೆ ಕರ್ನಾಟಕದಲ್ಲಿ ಹೆಚ್ಚಿನ ತರಲೆ ಮಾಡ್ತಕ್ಕಂಥ ಪೊಲಿಟಿಷಿಯನ್ ಎಲ್ಲಿದ್ದಾರೆ ಅಂದ್ರೆ ಅದು ಹಾಸನದಲ್ಲಿ ಇದ್ದಾರೆ. ಅಲ್ಲೆಲ್ಲ ಈಗಿಂದಲ್ಲ, ನಾನೊಂದು ಹಳೆ ಭೂಕೈಲಾಸ ಸಿನಿಮಾ ಇದ್ದಂಗೆ ಬಶೀರ್ ಅವರು ಒಂದು ದೊಡ್ಡ ಮಾತು ಹೇಳಿದ್ರು, ಈ ಆಸ್ಪತ್ರೆಗೆ ಬಂದವರು ದುಡ್ಡು ನೋಡೋದು ಬೇಡ, ಪೇಷಂಟಿನ ರೋಗ ನೋಡಿ, ದುಡ್ಡು ಇಲ್ಲದೆ ಇದ್ರು ಚಿಂತೆ ಇಲ್ಲ, ಅವನಿಗೆ ಸೀಲ್ಸಾಗಿ ಕೊಡಬೇಕು ಅಂತ. ಈ ಕಾಲದಲ್ಲಿ ಅದು ಸಾಧ್ಯವಿಲ್ಲ ಅಂತ ಡಾಕ್ಟರ್ ಸಿಗಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆ ಇದಾವೆ, ಕಾಯಿಲೆ ಒಳ್ಳೇದಾಗತ್ತೆ, ಬಿಲ್ ನೋಡಿದ ತಕ್ಷಣ ಸತ್ತೋಗ್ತಾನ ಅವನು. ಯಾಕಂತ ಹೇಳಿದ್ರೆ ಇವತ್ತು ಹೈ ಮಲ್ಟಿಪರ್ಪಸ್ ಅದು ನೋಡಿ, ನನಗೆ ದೊಡ್ಡ ಆಸ್ಪತ್ರೆ ಅವ್ರು ನಾನು ಫೋನ್ ಮಾಡಿದ್ರೆ ಅವ್ರು ಫೋನೇ ಎತ್ತಲ್ಲ. ಅವ್ರಿಗೆ ಗೊತ್ತು ಇವನು ಬಿಲ್ ಕಡಿಮೆ ಮಾಡುವಂತಲೇ ಫೋನ್ ಮಾಡ್ತಾನೆ ಅಂತ. ಆದರೆ ಇವತ್ತು ಬಶೀರ್ ಅವರು ಸಕ್ಸಸ್ಸು ದುಡ್ಡು ನೋಡಲಿಲ್ಲ. ಅವರು ಅದ್ಭುತವಾದಂಥ ಒಂದು ಆಪರೇಷನ್ ಮಾಡಿದ್ರು ಹಾಸನದಲ್ಲಿ. ಕೈ ಕಟ್ಟಾಗಿ 2 ತುಂಡಾಗಿ ಹೋಗಿತ್ತು. ಆ ಕೈಯನ್ನು ಕೈ ಜೊತೆಗೆ ಸೇರಿಸಿ ಅವನಿಗೆ ಪುನಃ ಕೈಗೆ ಶಕ್ತಿ ಕೊಡ್ತಕ್ಕಂಥ ಶಕ್ತಿ ಭಾರತ ದೇಶದಲ್ಲಿ ಯಾರಾದರೂ ಆರ್ಥೋಪೆಡಿಕ್ ಸರ್ಜನ್ ಮಾಡಿದರೆ ಅದು ಡಾಕ್ಟರ್ ಬಶೀರ್ ಅವರು ಅಂತೇಳಿ. ಇವತ್ತು ಈ ಆಸ್ಪತ್ರೆಯ ಒಳ್ಳೆಯದಾಗಲಿ, ಬದರಿಂಗಳ ಕಾವಲು ಇದಕ್ಕಿರಲಿ ಅಂತೇಳಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸಿ. ಮಾಜಿ ಸಚಿವರಾದ ವಿನಯ ಕುಮಾರ್ ಸೊರಕೆಯವರು ಮಾತನಾಡಿ, ಹಲವಾರು ವರ್ಷದ ಹಿಂದಿನ ಕಾರ್ಯಕ್ರಮವನ್ನ ನೆನಪಿಸುವ ಕಾರ್ಯಕ್ರಮ ಇದಾಗಿದೆ. ಎಲ್ಲಾ ವರ್ಗದ ಜನರ ಆಶ್ರಯ ತಾಣ ಇದಾಗಿದೆ. ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡುವ ಕೆಲಸ ಇವರಿಂದ ನಡೆದಿದೆ. ಜೀವ ಉಳಿಸುವ ಕೆಲಸ ಈ ಆಸ್ಪತ್ರೆಯಿಂದ ಆಗಲಿದೆ. ಇವರ ಸಾಮಾಜಿಕ ಗುಣದಿಂದಾಗಿ ಇವರು ಈ ಹಂತಕ್ಕೆ ತಲುಪಲು ಕಾರಣವಾಗಿದೆ ಎಂದರು. ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ಇವತ್ತು ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಇವತ್ತು ಆ ದೃಷ್ಟಿಯಲ್ಲಿ ಈ ಸಂತೋಷದ, ಸಂಭ್ರಮದ, ಈ ಪವಿತ್ರವಾದಂಥ ಆರೋಗ್ಯಕ್ಕೆ ಹೆಚ್ಚಿಗೆ ರೀತಿ ಒತ್ತು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ, ಇದರಲ್ಲಿ ಯಶಸ್ಸು ಸಿಗಲಿ. ದೇವರು ಅವರಿಗೆ ಇನ್ನಷ್ಟು ಏನೋ ಇಲ್ಲಿ ಒಂದು ಮಾತು UT ಖಾದರ್ ಅವರು ಹೇಳಿದರು, ಮುಂದಕ್ಕೆ ಒಂದು ಯೂನಿವರ್ಸಿಟಿ ಆಗಲಿ ಅಂತೇಳಿ. ಅಂತಹ 100ಕ್ಕೆ 100 ಪಾಲು ಕೂಡ ಬಶೀರ್ ಅವರ ಕುಟುಂಬಸ್ಥರ, ಅವರ ಶ್ರೀಮತಿಯವರು ಇರ್ಬೋದು, ಅವರ ಮಾವ, ಹಾಸನದ ಮಾವ ಇರ್ಬೋದು, ಅವರ ಕುಟುಂಬಸ್ಥರು ಇರ್ಬೋದು, ಇಡೀ ಆ ಸಂಸ್ಥೆ ಎಲ್ಲ ಇಲ್ಲಿ ಕೆಲಸ ಕಾರ್ಯಕ್ಕೆ ಮುಂದೆ ಬಂದಂಥ ಡಾಕ್ಟರ್ಸ್ ಇರ್ಬೋದು, ಇವರೆಲ್ಲರ ಒಂದು ಶಕ್ತಿಮಿದ್ದ ಪ್ರಯತ್ನ ಇದ್ದರೆ ಅದು ತುಂಬ ಸಮಯ ತಗೊಳ್ಳಿಕ್ಕಿಲ್ಲ, ಒಂದು ಯೂನಿವರ್ಸಿಟಿ ಆಗಿ ಇವತ್ತು ಮುಂದೆ ಬರುವಂಥ ಅವಕಾಶ ಆಗ್ತದೆ. ಅದಾಗಲಿ. ಹೆಚ್ಚಿನ ಅಂಶ ಇಡೀ ಜನಪ್ರಿಯ ಅಂತ ಹೇಳಿದರೆ 100ಕ್ಕೆ 100 ಪಾಲು ಕೂಡ ಜನಪ್ರಿಯವಾಗಿ ಮುಂದೆ ಬರಲಿ ಈ ಸಂಸ್ಥೆ ಅಂತೇಳಿ ನಾನು ಆಶಿಸಿಕೊಂಡು ಶುಭ ಕೋರಿ ನಾನು ಅಶ್ರಫ್ರವರಿಗೆ ಹೇಳಿದೆ, ನೀವು ನ್ಯಾಷನಲ್ ಹೈವೇಲಿ ಹೋಗಬೇಡಿ, ಖಾದರ್ ಹೇಗೂ ಸೇತುವೆ ಮಾಡಿದ್ದಾರೆ, ನೇರವಾಗಿ ತಮಗೆ ನಮ್ಮ ಮಂಜೇಶ್ವರ ಕ್ಷೇತ್ರದಿಂದ ಎಲ್ಲ ಇಲ್ಲಿಗೆ ಬರ್ಬೋದು, ಈ ಆಸ್ಪತ್ರೆಗೆ ಬರ್ಬೋದು, ಬರೀ ಈ ರಾಷ್ಟ್ರೀಯ ಹೆದ್ದಾರಿ ಮಾತ್ರ ಅಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ನಾನು ಉಲ್ಲೇಖ ಮಾಡಿದೆ. ಹೆಚ್ಚಿನ ಅಂಶ ಅವರೆಲ್ಲರ ಸಹಭಾಗಿತ್ವದಲ್ಲಿ ಒಂದು ಆಸ್ಪತ್ರೆ ಪ್ರಸಿದ್ಧ ಆಗಲಿ, ಹೆಸರು ಜನಪ್ರಿಯತೆ ಆಗಲಿ, ಮುಂದಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಒಂದು ಸಂಸ್ಥೆಯಾಗಿ ಮೂಡಿ ಬರಲಿ ಅಂತೇಳಿ ಆಶಿಸಿಕೊಂಡು ಶುಭ ಕೋರಿ ನಾನು ನನ್ನ ಮಾತು ನಿಲ್ಲಿಸ್ತೀನಿ. ಜೈ. ಜನಪ್ರಿಯ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಮಾತನಾಡಿ,
ನನ್ನ ಹುಟ್ಟೂರಿನ ಜನತೆಗೆ ಸೇವೆ ನೀಡುವ ದೃಷ್ಟಿಯಿಂದ ಇದೀಗ ಮಂಗಳೂರಿನ ಪಡಿಲ್ನಲ್ಲಿ ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸಿದ್ದೇವೆ. ಆರ್ಥಿಕ ತೊಂದರೆಯಿಂದಾಗಿ ವೈದ್ಯಕೀಯ ಸೇವೆಯಿಂದ ಯಾರೂ ವಂಚಿತರಾಗಬಾರದು ಎನ್ನುವುದು ನನ್ನ ಉದ್ದೇಶವಾಗಿದೆ. ನೆರೆಯ ಊರಿನಿಂದ ಉನ್ನತ ಚಿಕಿತ್ಸೆಗಾಗಿ ಮಂಗಳೂರಿಗೆ ಬರುವ ರೋಗಿಗಳಿಗೆ ಆದಷ್ಟು ಬೇಗ ಚಿಕಿತ್ಸೆ ಸಿಗುವಂತಾಗುವ ದೃಷ್ಟಿಯಿಂದ ಪಡಿಲ್ನಲ್ಲಿ ಆಸ್ಪತ್ರೆಯನ್ನು ತೆರೆಯಲಾಗಿದೆ. ನಮ್ಮಲ್ಲಿ ಆಧುನಿಕ ತಂತ್ರಜ್ಞಾನದ ಉಪಕರಣಗಳನ್ನು ಅಳವಡಿಸಲಾಗಿದೆ. ಪೇಷಂಟ್ಗಳು ಆಸ್ಪತ್ರೆ ತಲುಪಿದ ಕೂಡಲೇ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ನಾವು ವೃತ್ತಿಯ ಹಿಂದೆ ಹೋಗುವವರು ಇಲ್ಲಿ 24x7 ತಜ್ಞ ವೈದ್ಯರು ಸೇವೆಯನ್ನು ನೀಡಲಿದ್ದಾರೆ. ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ನಮ್ಮನ್ನು ಸಾಕಿ ಸಲುಹಿ ಓದಿಸಿ ಬೆಳೆಸಿದಂತಹ, ನಮ್ಮನ್ನು ಇವಾಗ ಅಗಲಿದಂತಹ ನನ್ನ ತಂದೆ ತಾಯಿ, ನನ್ನ ಮಾವನನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ, ನನ್ನ ಎಲ್ಲ ಬೆಳವಣಿಗೆಗೆ ಸಹಕಾರ ಕೊಟ್ಟ ನಮ್ಮ ಕುಟುಂಬದವರು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಾಯಿ ಎಲ್ಲರನ್ನೂ ನೆನೆಸುತ್ತಾ, ಬಹಳ ಮುಖ್ಯವಾಗಿ ನಾನು ವಿಟ್ಟದಿಂದ ಹಾಸನಕ್ಕೂ ಹೋಗಿ 25-30 ವರ್ಷ ಆದರೂ ನಮ್ಮ ಸಮಸ್ತ ಹಾಸನದ ಜನತೆ ನನಗೆ ಕೊಟ್ಟಂತಹ ಪ್ರೋತ್ಸಾಹವನ್ನು ನೆನೆಸುತ್ತಾ ಅವರಿಗೆ ಕೃತಜ್ಞತೆಯನ್ನು ಕಲಿಸುತ್ತಾ, ಅದೇ ರೀತಿ ಮಂಗಳೂರು ಮತ್ತು ಪುತ್ತೂರಿನ ಭಾಗದಲ್ಲಿರುವಂತಹ ಜನ, ನಮ್ಮ ಸ್ಕೂಲ್ ಆಗ್ಬೋದು, ನಮ್ಮ ಕನ್ವೆನ್ಷನ್ ಹಾಲ್ ಆಗ್ಬೋದು, ಪುತ್ತೂರು, ವಿಟ್ಲ ಮತ್ತು ಮಂಗಳೂರಿನ ಭಾಗದ ಜನ ನಮ್ಗೆ ಕೊಟ್ಟಂತಹ ಪ್ರೋತ್ಸಾಹ, ಸಪೋರ್ಟನ್ನು ನಾನು ನೆನಪಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಹಾಸಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ಬಂಧುಗಳೇ, ನನ್ನ ಸಹೋದರ ಸಹೋದರಿಯರೇ, ಪತ್ರಿಕಾ ಮಿತ್ರರೇ, ಇವತ್ತು ಅಲ್ಹಮ್ದುಲಿಲ್ಲಾ ಸರ್ವಶಕ್ತನಾದ ಅಲ್ಲಾಹನ ದಯೆಯಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಒಂದು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಪಡಿನಲ್ಲಿ ಪ್ರಾರಂಭವಾಗಿದೆ. ನಾನು ನಿಮ್ಮ ಎದುರುಗಡೆ ನಿಂತು ಒಂದೆರಡು ಮಾತುಗಳಲ್ಲಿ ಏನು ನನಗೊಂದು ಅವಕಾಶ ಕೊಟ್ಟಂತಹ ಸರ್ವಶಕ್ತನ ಅಲ್ಲಾಹನಿಗೆ ಮತ್ತೊಮ್ಮೆ ನಾನು ಚಿರಋಣಿಯಾಗಿರುತ್ತೇನೆ. ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರೈ, ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಕೆಎಂ ಅಶ್ರಫ್, ಹಾಸನದ ಸಂಸದರಾದ ಶ್ರೇಯಸ್ ಎಂ ಪಾಟೀಲ್, ಹಾಸನದ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಎಂಎನ್ ಮೋಹನ್, ಹಾಸನದ ಹಿರಿಯ ವೈದ್ಯರಾದ ಡಾಕ್ಟರ್ ಶ್ಯಾಮ ಸಂಪಿಗೆತ್ತಾಯ, ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಜಾ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್, ಇಂಡಿಯನ್ ಆಸ್ಪತ್ರೆಯ ಮುಖ್ಯಸ್ಥರಾದ ಯೂಸುಫ್ ಕುಂಬ್ಳೆ, ಮಂಗಳೂರಿನ ಹ್ಯೂಸಮ್ ಸ್ಟೀಲ್ನ ಮಾಲಕರಾದ ಶಾಕಿರ್ ಹಾಜಿ, ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರು, ಪ್ರಮುಖರಾದ ಎಸ್ಎಂ ರಶೀದ್ ಹಾಜಿ, ರಫೀಕ್ ಮಾಸ್ಟರ್, ಅಬ್ದುಲ್ ಕುದ್ಕೋಳಿ, ಬದ್ರಿಯಾ ಅಬ್ದುಲ್ ಖಾದರ್, ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಜನಪ್ರಿಯ ಫೌಂಡೇಶನ್ನ ಉಪಾಧ್ಯಕ್ಷರಾದ ಫಾತಿಮಾ ನಸ್ರೀನಾ ಬಶೀರ್, ವೈದ್ಯರಾದ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ, ಡಾಕ್ಟರ್ ಜಸ್ನಿ ಬಶೀರ್, ಡಾಕ್ಟರ್ ಶಫಾಕ್ ಮಹಮ್ಮದ್, ಡಾಕ್ಟರ್ ಶಮೀಕ್ ಅಬ್ದುಲ್ ರೆಹಮಾನ್, ಜನಪ್ರಿಯ ಫೌಂಡೇಶನ್ನ ನಿರ್ದೇಶಕರಾದ ಡಾಕ್ಟರ್ ಹಸನ್ ಮುಬಾರಕ್, ಡಾಕ್ಟರ್ ನೂಮನ್ ಮಹಮ್ಮದ್, ಡಾಕ್ಟರ್ ಫಾತಿಮಾ ಎಸ್ಮತ್, ಡಾಕ್ಟರ್ ಆಲಂ ನವಾಜ್, ಡಾಕ್ಟರ್ ಮೊಯ್ದೀನ್ ನಫ್ಸೀರ್ ಮೊದಲಾದವರು ಉಪಸ್ಥಿತರಿದ್ದರು. ಜನಪ್ರಿಯ ಫೌಂಡೇಶನ್ನ ನಿರ್ದೇಶಕರಾದ ಡಾಕ್ಟರ್ ಕಿಶೋರ್ ಪರ್ತಿಪಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜನಪ್ರಿಯ ಫೌಂಡೇಶನ್ನ ನಿರ್ದೇಶಕರಾದ ನುಮನ್ ಆಸ್ಪತ್ರೆಯ ವಿಶೇಷತೆಯ ಬಗ್ಗೆ ತಿಳಿಸಿದರು. ಜನಪ್ರಿಯ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆಯವರು ಸ್ವಾಗತಿಸಿದರು. ಜನಪ್ರಿಯ ಫೌಂಡೇಶನ್ನ ನಿರ್ದೇಶಕರಾದ ಶಾರುಖ್ ಅಬ್ದುಲ್ಲಾ ವಂದಿಸಿದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.